ಎಲ್ಲ ವೀಕ್ಷಕರಿಗೂ ವಿಶ್ವ ಜಾನಪದ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಪತ್ರಿಕಾ ಮಾಧ್ಯಮವಾಗಿ ಜನಮನವನ್ನು ತಲುಪಿರುವ ತುಳುನಾಡು ವಾರ್ತೆ ಈಗ ದೃಶ್ಯ ಮಾಧ್ಯಮವಾಗಿಯೂ ಕೂಡ ಒಂದು ಹೊಸ ಹೆಜ್ಜೆ ಇರಿಸಿದೆ. ಅದರ ಸಮಸ್ತ ತಂಡಕ್ಕೂ ಕೂಡ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ವಿಶ್ವ ಜಾನಪದ ದಿನಾಚರಣೆ ಆಗಸ್ಟ್ 22, 1846ರಲ್ಲಿ ವಿಲಿಯಂ ಜಾನ್ ಥಾಮ್ಸ್ ಅನ್ನುವ ಒಬ್ಬ ಪ್ರಾಚ್ಯ ಸಂಶೋಧಕ ಲೇಖಕ ಅಥೇನಿಯಂ ಅನ್ನುವ ಒಂದು ಪತ್ರಿಕೆಗೆ ಲೇಖನವನ್ನು ಬರೀತಾನೆ. ಆ ಲೇಖನದಲ್ಲಿ ಫೋಕ್ಲೋರ್ ಅನ್ನುವ ಒಂದು ಪದವನ್ನು ಮೊದಲು ಪ್ರಯೋಗ ಮಾಡ್ತಾನೆ. ಅಂತಹ ಒಂದು ಪದ ಪ್ರಯೋಗ ನಮ್ಮ ಕನ್ನಡದ ಭಾಷೆಯಲ್ಲಿ ಅದು ವಿದ್ವಾಂಸರು ಜಾನಪದ ಅಂತ ಗುರುತಿಸ್ತಾರೆ. ಫೋಕ್ ಅಂದರೆ ಜನ, ಲೋರ್ ಅಂದರೆ ಜ್ಞಾನ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಜಾನಪದ ಅಂದ ತಕ್ಷಣ ಕೇವಲ ಹಾಡು ಅಂತ ತೆಗೆದುಕೊಳ್ಬೇಕಾಗಿಲ್ಲ, ಅದು ಜನಪದರ ಜ್ಞಾನ. ನಮ್ಮ ಪ್ರಕಾರ ಮನುಷ್ಯನ ಹುಟ್ಟು ಯಾವಾಗ ಆಯಿತೋ ಅದರ ಜೊತೆಗೇ ಜಾನಪದ ಕೂಡ ಬೆಳೀತಾ ಬಂತು ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಆಹಾರ ಮಾತ್ರ ಅಲ್ಲ, ಮನುಷ್ಯನಿಗೆ ಒಂದು ಅಭಿವ್ಯಕ್ತಿಯೂ ಇದೆ. ಆದ್ದರಿಂದ ನಾವು ಒಂದು ಜಾನಪದದ ಒಂದು ಶೋಧ ಅರಿವು ಅಂತ ಹೇಳಿದ್ರೆ ಒಂದು ಮನುಷ್ಯನ ಬದುಕಿನ ಆರಂಭದ ದಿನಗಳ ಶೋಧ ಅಂತ ನಾವು ಗ್ರಹಿಸ್ಬೋದು. ನಮ್ಮಲ್ಲಿ ಇತಿಹಾಸ ಅಂತ ಹೇಳ್ತೇವೆ. ಯಾವುದನ್ನು ಇತಿಹಾಸ ಅಥವಾ ಹಿಸ್ಟ್ರಿ ಅಂತ ಕರೀತೇವೆ ಅಂತ ಹೇಳಿದ್ರೆ ಯಾವುದನ್ನು ಒಂದು ದಾಖಲೆಯಲ್ಲಿ, ಅದು ಶಾಸನ ಇರ್ಬೋದು ಅಥವಾ ಇತರ ಯಾವುದೋ ಒಂದು ಗ್ರಂಥದ ರೂಪದಲ್ಲಿ ಯಾವುದನ್ನು ದಾಖಲು ಮಾಡಿದ್ದೀವಿಯೋ ಅದನ್ನು ಇತಿಹಾಸ ಅಂತ ಕರೀತೇವೆ. ಯಾವಾಗ ಒಂದು ಪ್ರಭುತ್ವದ ಪ್ರೇರಣೆ ಸಿಕ್ಕಿತೋ ಆಗ ದಾಖಲೆಗಳು ಉಂಟಾಯಿತು. ಆದರೆ ಪ್ರಭುತ್ವದ ಪ್ರೇರಣೆ ಇಲ್ಲದೆ ಜನ ಬಹಳ ಸಹಜವಾಗಿ ಬದುಕಿದ್ದಂತಹ ಕಾಲದಲ್ಲಿ ತಾವೇ ಕಟ್ಟಿದಂತಹ ಒಂದು ಬದುಕು, ಆ ಬದುಕಿನ ಒಂದು ಸೊಗಸು, ದಾಖಲೆ, ಅದನ್ನು ನಾವು ಜಾನಪದ ಅಂತ ನಾವು ಗ್ರಹಿಸ್ಬೋದು. ಈ ಜಾನಪದದ ಸಂಗತಿಯನ್ನು ನಾವು ಗ್ರಹಿಸ್ತಾ ಹೋದರೆ ಮನುಷ್ಯನ ಬದುಕಿನ ಆರಂಭದ ದಿನಗಳು ಅದು ಕಾಡಿನಲ್ಲಿ ಕಳೆಯಿತು. ನಾವೆಲ್ಲ ಓದಿದ್ದೇವೆ, ಕಾಡಿನಲ್ಲಿ ಕಳೆಯಿತು. ಕಾಡಿನಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಆತ ನಾಡಿಗೆ ಬಂದ, ಒಂದು ಕಾಡನ್ನು ನಾಡಾಗಿ ಪರಿವರ್ತಿಸಿದ ಅಂತ ಹೇಳಿದ್ರೆ ಒಂದು ಕಾಡನ್ನು ಗದ್ದೆಯಾಗಿಸಿದ, ಬೆಳೆಯನ್ನು ಬೆಳೆಸಿದ. ಹೀಗೆ ಒಂದು ಕಾಡು ಮತ್ತು ಗದ್ದೆಯ ಜೊತೆಗೆ ನಮ್ಮ ಜಾನಪದದ ಒಂದು ಸಮೃದ್ಧಿ ಬೆಳೆದಿದೆ. ನಮ್ಮಲ್ಲಿ ಜಾನಪದ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವುದು ಯಾವುದೋ ಒಂದು ಹಾಡು, ಯಾವುದೋ ಒಂದು ಕಲೆ, ಯಾವುದೋ ಒಂದು ಅಭಿವ್ಯಕ್ತಿ ಅಂತ. ಆದರೆ ಜಾನಪದ ಅಂದರೆ ಕೇವಲ ಹಾಡು, ಕಲೆ, ಅಭಿವ್ಯಕ್ತಿ ಅಂತಲ್ಲ. ಅವರ ಬದುಕು, ಅವರ ಆಲೋಚನೆ, ಅವರ ದೃಷ್ಟಿಕೋನ ಅಥವಾ ಅವರ ನಾಲಿಗೆಯಿಂದ ಯಾವ ಅನುಭವಗಳು ಬಂತೋ ಅದು ಜಾನಪದ ಆಯಿತು. ಅದಕ್ಕೊಂದು ಗೇಯತೆ ಬಂದಾಗ ಅದು ಹಾಡಾಯಿತು. ಅದರಲ್ಲೊಂದು ಕಥನ ಬಂದಾಗ ಅದೊಂದು ಕತೆ ಆಯಿತು. ಅಲ್ಲಿ ಒಂದು ಕುಣಿತ ಅಥವಾ ಅಲ್ಲೊಂದು ಹಾಡು ಜೊತೆಯಾಗಿ ಅಭಿವ್ಯಕ್ತ ಆದಾಗ ಅದು ಇನ್ನೊಂದು ಯಾವುದೋ ಒಂದು ಕುಣಿತವೋ ಇನ್ಯಾವುದೋ ಒಂದು ಕಲಾ ಪ್ರಕಾರ ಆಯಿತು. ಅಂದರೆ ಮನುಷ್ಯನ ವಿಕಾಸದ ಜೊತೆಗೇ ಒಂದು ಜಾನಪದ ವಿಕಾಸ ಆಗುತ್ತಾ ಅಥವಾ ಬೆಳೀತಾ ಬಂದಿದೆ. ಇಡೀ ಜಗತ್ತಿನಲ್ಲಿ ಈಗ ಜಾನಪದ ಅಥವಾ ಜನಪದ ಅಂತ ನಾವು ಹೇಳುವ ತಕ್ಷಣ ನಮಗೊಂದು ಪ್ರಾದೇಶಿಕ ಅನ್ನೋ ಭಾವನೆ ಬರ್ತದೆ. ಈಗ ನಾವು ದಕ್ಷಿಣ ಕನ್ನಡದಲ್ಲಿರುವ ನಾವು ಜಾನಪದ ಅಂದಾಗ ಇಲ್ಲಿ ತುಳುವಿನ ಬದುಕು ಅಂತ ಯೋಚನೆ ಮಾಡ್ತೇವೆ. ಆದರೆ ಜಾನಪದ ಅಂದ ತಕ್ಷಣ ವಿಶ್ವ ಜಾನಪದ ಅಂದರೆ ಜಗತ್ತಿನ ಪ್ರತಿ ದೇಶದಲ್ಲೂ ಕೂಡ ಒಂದು ಜಾನಪದವಾದಂತಹ ಒಂದು ಬದುಕು ಇದೆ. ಅಂದರೆ ಜನ ಯಾವಾಗ ಅಕ್ಷರದ ಬದುಕಿಗೆ, ಓದುವ ಬರೆಯುವ ಬದುಕಿಗೆ ತೆರೆದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಜನ ಬದುಕ್ತಾ ಇದ್ದದ್ದು. ಅದರಿಂದ ಯಾರು ಕಾಡು ಜನಗಳು ಅಂತ ಹೇಳಿದ್ರೆ ಮನುಷ್ಯರೆಲ್ಲರೂ ಕೂಡ ಮೂಲತಃ ಕಾಡು ಜನರು. ಅಥವಾ ಮನುಷ್ಯನ ಮೊದಲ ಆಧುನಿಕ ಒಂದು ಸ್ಪರ್ಶ ಯಾವುದು ಅಂತ ಹೇಳಿದ್ರೆ ಅದು ಬೇಸಾಯ, ಆಹಾರ. ಅಂದರೆ ಕಾಡಿನಲ್ಲಿ ಸಹಜವಾಗಿ ಸಿಗುತ್ತಾ ಇದ್ದಂತಹ ಒಂದು ಆಹಾರದಿಂದ ಮನುಷ್ಯ ನಾಡಿನ ಒಂದು ಆಹಾರವನ್ನು ಬೆಳೆಸುವ ಕ್ರಮಕ್ಕೆ ಬಂದ ನೋಡಿ. ಆ ಒಂದು ಎರಡು ನೆಲೆ ಒಂದು ಜಾನಪದದ ಬಹುದೊಡ್ಡ ಸಂಗತಿ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಅದರದ್ದೇ ಆದಂಥ ಸಮೃದ್ಧವಾದಂಥ ಜಾನಪದ ಇದೆ. ನಮ್ಮ ಕರ್ನಾಟಕಕ್ಕೆ ನೋಡಿದರೂ ಕೂಡ ಕರ್ನಾಟಕದಲ್ಲಿ ಬೇರೆ ಬುಡಕಟ್ಟು ಜನಾಂಗಗಳ ಜಾನಪದ ಸೊಗಸು ಬೇರೆ ಇದೆ. ಅದರ ಜೊತೆಗೆ ಪ್ರಾದೇಶಿಕವಾಗಿ ಹಳೆ ಮೈಸೂರು ಇರ್ಬೋದು, ಮಲೆನಾಡು ಇರ್ಬೋದು, ಅದು ಇನ್ನನೇಕ ಪ್ರದೇಶಗಳಿರ್ಬೋದು, ನಮ್ಮ ತುಳುನಾಡು ಇರ್ಬೋದು. ಪ್ರತಿ ಪ್ರದೇಶದಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಭಾಷಿಕವಾದ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಜಗತ್ತಿದೆ. ಈಗ ನನಗೆ ಒಂದು ಯೋಚನೆ ಮಾಡುವಾಗ
ಬೇರೆಲ್ಲ ಜನಪದದ ಕುರಿತ ಹಾಗೆ ಜಾನಪದ ಸಂಸ್ಕೃತಿಯ ಬಗ್ಗೆ ನಾವು ನೋಡಿಯೋ ಅಥವಾ ಒಂದಿಷ್ಟು ಓದಿಯೋ ಗ್ರಹಿಸಿದರೆ ಒಂದು ತುಳುವಿನ ಈ ಜಾನಪದದ ಬದುಕು ಅದು ನಮ್ಮ ಬದುಕಿನ ಒಂದು ಭಾಗ, ಒಂದಾದರಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅಥವಾ ಬಹಳ ಹತ್ತಿರದಿಂದ ಗಮನಿಸಿದ್ದೇವೆ. ಈಗ ತುಳುನಾಡಿದ್ದು ಗಮನಿಸಿದರೆ ಅದೆಲ್ಲವೂ ಕೂಡ ಬಹುತೇಕ ಅದು ಭತ್ತದ ಬೇಸಾಯದ ಜೊತೆಗೆ ಅವರ ನಂಬಿಕೆಗಳು, ಅವರ ಆಚರಣೆಗಳು, ಅವರ ಅಭಿವ್ಯಕ್ತಿಗಳು, ಅವರ ಎಲ್ಲ ರೀತಿಯ ಒಂದು ನುಡಿಕಟ್ಟುಗಳು ಎಲ್ಲವೂ ಕೂಡ ಅದು ಭತ್ತದ ಬೇಸಾಯದ ಜೊತೆಗೆ ಸಾಗುತ್ತಾ ಬಂದಿರೋದನ್ನು ಗಮನಿಸ್ಬೋದು. ಆದ್ದರಿಂದ ನಾವು ಸಾಧಾರಣವಾಗಿ ನಾವು ಯೋಚನೆ ಮಾಡುವಾಗ ಜಾನಪದ ಎನ್ನುವಾಗ ನಮ್ಮ ಮನಸ್ಸಿನಲ್ಲಿ ಬರುವುದು ಏನು ಅಂದರೆ ಅದೊಂದು ಕಲಾ ಅಭಿವ್ಯಕ್ತಿ ಅಂತ ನಾವು ಯೋಚಿಸ್ತೇವೆ. ಹಾಗೆ ಮಾತ್ರ ಗ್ರಹಿಸಬೇಕಾಗಿಲ್ಲ, ಅದೊಂದು ಬದುಕು, ಅದೊಂದು ಅವರ ದೃಷ್ಟಿಕೋನ ಮತ್ತು ಅದೊಂದು ಜ್ಞಾನ. ಅದೊಂದು ಜಾನಪದ ಅನ್ನೋದೊಂದು ನಾಲೆಜ್, ಅದೊಂದು ಜ್ಞಾನ. ಅಂತಹ ಒಂದು ಜ್ಞಾನವನ್ನು ನಾವು ಕೇವಲ ಅದನ್ನು ಒಂದು ಮನೋರಂಜನೆಯ ಸಂಗತಿ ಅಂತ ಮಾತ್ರ ಹೇಳೋದಲ್ಲ. ಎಷ್ಟೆಷ್ಟೋ ಗಾದೆಗಳಿವೆ, ಒಂದೊಂದು ಗಾದೆಗಳು ಕೂಡ ಇಡೀ ತುಳುವರ ಬದುಕನ್ನು ಕಟ್ಟಿಕೊಡುವ ಒಂದು ಚರಿತ್ರೆ. ಈಗ ಉದಾಹರಣೆಗೆ ಒಂದು ತುಳುವಿನಲ್ಲಿ ಒಂದು ಗಾದೆ ಇದೆ, ಮರ ಮಗ್ರಿಂಡ್ ಪಕ್ಕಿರಾಡ್ ಅಂತ. ಮರ ಮಗ್ರಿಂಡ್ ಪಕ್ಕಿರಾಂಡ್ ಅನ್ನೋದು ಅಂದರೆ ಮರ ಮಗುಚಿ ಬಿತ್ತು ಹಕ್ಕಿ ಹಾರಿ ಹೋಯಿತು ಅಂತ. ಈ ಒಂದು ಗಾದೆ ತುಳುವರ ಒಂದು ಮಾತೃ ಪ್ರಧಾನವಾದ ಅಳಿಯಕಟ್ಟು ಅಂತ ನಾವೇನು ಕರಿತೀವೋ ಅಂತಹ ಇಡೀ ಕುಟುಂಬ ಪದ್ಧತಿಯನ್ನು ಅದು ಹೇಳುತ್ತದೆ. ಅಂದರೆ ಗಂಡ ಸತ್ತ ನಂತರ ಆ ಹೆಂಡತಿ ತನ್ನ ಮಕ್ಕಳ ಜೊತೆಗೆ ತನ್ನ ತವರು ಮನೆಗೆ ಹೋದ್ಲು ಅನ್ನುವ ಅಥವಾ ಹೋಗಬೇಕಾಗ್ತದೆ ಅನ್ನುವ ಒಂದು ನಮ್ಮ ಒಟ್ಟು ಕುಟುಂಬ ಪದ್ಧತಿಯ ವ್ಯವಸ್ಥೆಯನ್ನು ನಾವು ಒಂದು ಗಾದೆಯನ್ನು ಹೇಳುತ್ತದೆ. ಅದು ನಮ್ಮ ಕನ್ನಡದಲ್ಲಿ ಇರುವ ಗಾದೆ. ಅದು ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತ ಹೇಳುವಾಗ ಅದು ಯಾವ ರೀತಿಯಾಗಿ ನಮ್ಮ ಒಂದು ಪಿತೃಪ್ರಧಾನ ಕುಟುಂಬವನ್ನು ಹೇಳುತ್ತದೆಯೋ ಅದೇ ರೀತಿ ತುಳುವಿನ ಒಂದು ಗಾದೆ ಇಡೀ ನಮ್ಮ ಕುಟುಂಬ ಪದ್ಧತಿಯನ್ನು ಹೇಳುತ್ತದೆ. ಅದು ಕೇವಲ ಒಂದು ಗಾದೆ ಅಲ್ಲ ಅಂತ. ಅಥವಾ ನಮ್ಮಲ್ಲಿ ಇನ್ನೊಂದು ಮರಿತುಚ್ಚಿಂಡ ಮರ್ದುಂಡು ಅರಿತುಚ್ಚಿಂಡ ಮರ್ದಿಜ್ಜಿ ಅಂತ. ಅಂದರೆ ಇದು ಏನು ಆಹಾರದ ಮಹತ್ವ ಎಷ್ಟು ದೊಡ್ಡದು ಅಂತ. ಹಾವು ಕಚ್ಚಿದ್ರೆ ತಲೆ ಬಿಸಿ ಮಾಡಬೇಕಾಗಿಲ್ಲ, ಅದಕ್ಕೊಂದು ಮದ್ದು ಇದೆ. ಆದರೆ ಅಕ್ಕಿಯ ಒಂದು ಕೊರತೆ ಬಂದರೆ ಅಥವಾ ಅನ್ನ ಇಲ್ಲ ಅಂತಾದರೆ ಅದು ದೊಡ್ಡ ವಿಷ. ಒಂದು ಹೊತ್ತು, ಎರಡು ಹೊತ್ತು, ಮೂರು ಹೊತ್ತು ಊಟ ಇಲ್ಲದಿದ್ದರೆ ಬದುಕಬಹುದೇ ಏನೋ, ಆದರೆ ಅನ್ನವೇ ಸಿಗದೆ ಅದು ಇಡೀ ನಮ್ಮ ಒಂದು ಹಸಿವಿನ ಚರಿತ್ರೆಯನ್ನು ಈ ಗಾದೆಗಳು ಕಟ್ಟಿಕೊಡುವುದಕ್ಕೆ ಸಾಧ್ಯ ಇದೆ. ಹೀಗೆ ಒಂದು ನಮ್ಮ ತುಳುನಾಡಿನ ಗಾದೆಗಳಿರ್ಬೋದು. ಅದೆಲ್ಲವೂ ಕೂಡ ನಾವು ಈಗ ಭೂತಾರಾಧನೆ ಅಂತಲೇ ಹೇಳ್ತೇವೆ. ಈಗ ತುಳುವಿನ ಒಂದು ಸಂಸ್ಕೃತಿ ಅಂತ ಹೇಳುವಾಗ ನಾವು ಭೂತಾರಾಧನೆಯನ್ನು ಬಿಟ್ಟು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭೂತಾರಾಧನೆಯ ಒಳಗಡೆ ಇರುವ ಒಂದು ಸೌಂದರ್ಯವನ್ನು ನೋಡಿ, ನಾನು ಅದನ್ನು ಒಂದು ಕಲೆ ಅಂತ ನಾವು ಕರೀತೇವೆ. ಕಲೆ ಎನ್ನುವುದು ಕನ್ನಡದ ಅರ್ಥದಲ್ಲಿಯೂ ಕಲೆ, ಅದೊಂದು ಆರ್ಟ್ ಅನ್ನುವ ಅರ್ಥದಲ್ಲಿ. ಅಲ್ಲೊಂದು ಬಣ್ಣ ಇದೆ, ಅಲ್ಲೊಂದು ಒಂದು ಭಾಷೆ ಇದೆ, ನುಡಿಕಟ್ಟು ಇದೆ, ಅಲ್ಲೊಂದು ಪಾಡ್ದನ ಇದೆ, ಅಲ್ಲೊಂದು ಕುಣಿತ ಇದೆ. ಈ ಎಲ್ಲವನ್ನು ಗಮನಿಸಿದರೆ ಅದೊಂದು ಕಲೆ, ಅದೊಂದು ಆರ್ಟ್. ಇನ್ನೊಂದು ತುಳುವಿನ ಅರ್ಥದಲ್ಲಿ ಗಮನಿಸಿದರೂ ಒಂದು ಕಲೆ, ಏನೋ ಒಂದು ಆಕರ್ಷಣೆ ಇದೆ ಅದರಲ್ಲಿ ಅಂತ. ಅಂತಹ ಒಂದು ಭೂತಾರಾಧನೆಯನ್ನು ನಾವು ಗಮನಿಸಿದರೆ ಕೇವಲ ಅದರ ಹೊರಮೈಯನ್ನು ಮಾತ್ರ ಗಮನಿಸುವುದಲ್ಲ, ಹೊರಮೈಯನ್ನು ಗಮನಿಸಿದರೂ ದೊಡ್ಡ ವಿಚಾರಗಳು ಅದರಲ್ಲಿದೆ. ಅಷ್ಟೊಂದು ಅದರ ಸೌಂದರ್ಯ, ಅದರದ್ದ ಒಂದು ಭಾಷೆಯ ಸೊಗಡು, ಅದು ಒಂದು ದೈವ ಎಲ್ಲಿ ಹುಟ್ಟಿತು, ಹೇಗೆ ಪ್ರಸರಣ ಆಯಿತು, ಈ ಜಾಗಕ್ಕೆ ಹೇಗೆ ಬಂದು ನೆಲೆ ನಿಂತಿತ್ತು ಅನ್ನೋದನ್ನು ಒಂದು ಪ್ರಾರ್ಥನೆಗಳು ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತವೆ. ಅಥವಾ ಓದು ಬರಹ ಬಾರದೇ ಇರುವ ಒಬ್ಬ ವ್ಯಕ್ತಿ ಆ ಇಡೀ ದೈವದ ಕಥನವನ್ನು ಒಂದು ನಿರರ್ಗಳವಾಗಿ ಹೇಳುವ ಸಂಗತಿಗಳನ್ನು ಗಮನಿಸಿದರೆ ತುಂಬ ಒಂದು ಶೈಕ್ಷಣಿಕ ಮೌಲ್ಯಗಳು ಅದರ ಜೊತೆಗಿದೆ ಅಂತ. ಕೇವಲ ಇದನ್ನು ಹೊರಮೈಯಾಗಿ ಮಾತ್ರ ನೋಡೋದಲ್ಲ, ಭಾಳ ಒಳ್ಳೆಯ ಬಣ್ಣ ಇದೆ, ವೇಷ ಇದೆ, ಹಾಗೆ ಮಾತ್ರ ನೋಡೋದಲ್ಲ, ಇದರಲ್ಲಿ ಒಂದು ಒಳಮೈಯೂ ಇದೆ. ಈಗ ಒಂದು ಇಡೀ ಭೂತಾರಾಧನೆ ನಾವು ಮಾತನಾಡುವಾಗ ಒಂದು ಸತ್ಯ ಅಥವಾ ಧರ್ಮ ಅಂತ ನಾವು ಕರೀತೇವೆ, ಸತ್ಯೋಳು ಅಥವಾ ಧರ್ಮದೈವೋಲು ಅಂತ ಕರೀತೇವೆ. ಅದು ಒಂದು ನಾಮವಾಚಕವೂ ಹೌದು, ಅದೊಂದು ಗುಣವಾಚಕವೂ ಹೌದು, ಅದು ದೈವದ ಹೆಸರು ಹೌದು, ಅದು ನಮ್ಮಲ್ಲಿ ಇರಬೇಕಾದಂಥ ಗುಣವನ್ನು ಕೂಡ ಅದು ಸಂಕೇತಿಸ್ತದೆ. ಸತ್ಯ ಅಂದರೆ ಬರೀ ಸತ್ಯ ಹೇಳೋದು ಸುಳ್ಳು ಅನ್ನೋ ಅರ್ಥದಲ್ಲಿ ಇರೋದು ಪ್ರಾಮಾಣಿಕತೆ ಅನ್ನೋದು ಒಂದು ಮೌಲ್ಯ, ಸತ್ಯ ಎನ್ನುವುದೊಂದು ಮೌಲ್ಯ. ಸತ್ಯದಲ್ಲಿ ನಡೆಯಬೇಕು ಅನ್ನೋದನ್ನು ಇಡೀ ದೈವದ ಒಂದು ಪರಿಕಲ್ಪನೆಯನ್ನು ಅದು ಸಂಕೇತಿಸ್ತದೆ. ಅದು ಸತ್ಯದಲ್ಲಿ ನಡೆಯಬೇಕು ಅಂತ. ಸತ್ಯದಲ್ಲಿ ನಡೆದಾಗ ಒಂದು ಶಕ್ತಿ ಬರ್ತದೆ ಎನ್ನುವುದು. ಶಕ್ತಿ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ಸತ್ಯದ ಮೂಲಕ ಬರ್ತದೆ ಅನ್ನೋದನ್ನು. ಅದರಿಂದ ದೈವಾರಾಧನೆಗೆ ದೊಡ್ಡ ಮೌಲ್ಯಗಳಿವೆ. ಇವತ್ತು ನಮ್ಮ ಇಡೀ ಬದುಕು ಅದು ಸಣ್ಣ ಸಣ್ಣ ಕುಟುಂಬಗಳಾಗಿ ಅದು ಛಿದ್ರಗೊಂಡಿದೆ. ಆದರೂ ಕೂಡ ತುಳುನಾಡಿನಲ್ಲಿ ನಾಗಾರಾಧನೆ ಮತ್ತು ದೈವಾರಾಧನೆಯ ಬಗ್ಗೆ ಇರುವ ಅಚಲವಾದ ನಂಬಿಕೆಗಳು ಮತ್ತೆ ನಮ್ಮನ್ನು ಒಂದು ಕುಟುಂಬವಾಗಿಸ್ತದೆ.
ನಮ್ಮಲ್ಲಿ ಕುಟುಂಬದ ದೈವ, ಕುಟುಂಬದ ನಾಗದೇವರು, ಈ ಎಲ್ಲ ಬಲವಾದ ನಂಬಿಕೆಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಜನಪದ ನಂಬಿಕೆಗಳು ಇಷ್ಟು ನಾವು ತಂತ್ರಜ್ಞಾನ ಅಥವಾ ಯುಗದಲ್ಲಿ ನಾವೆಲ್ಲ ಇದ್ದೇವೆ, ಇಂತಹ ಕಾಲಘಟ್ಟದಲ್ಲೂ ಕೂಡ ನಮ್ಮ ದೈವಗಳು ಆ ನಮ್ಮ ಬದುಕಿನ ಬೇರುಗಳಲ್ಲಿ ಎಷ್ಟು ಆಸಕ್ಕಾಗಿದೆ ಅಂತ ಹೇಳಿದ್ರೆ, ನಾವು ಮತ್ತೆ ದೈವದ ಕಾರಣಕ್ಕಾಗಿಯೂ ಕೂಡ ವರ್ಷಕ್ಕೊಮ್ಮೆಯೋ ವರ್ಷಕ್ಕೆರಡು ಸಲವೋ ನಮ್ಮ ತರವಾಡು ಮನೆಗಳಲ್ಲಿ ಒಟ್ಟು ಸೇರ್ತೇವೆ. ಇದು ನಮ್ಮ ಜಾನಪದದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾವು ಬೇರೆ ಬೇರೆ ಈಗ ಒಂದೊಂದು ಅಂಶವನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟು ವಿಚಾರಗಳು ಅದರ ಒಳಗಡೆ ಇದೆ. ಅದಕ್ಕಾಗಿ ನಾವು ಇದನ್ನು ತುಳು ಬದುಕು, ತುಳು ಸಂಸ್ಕೃತಿ, ವೈಭವ, ಬಳಬಣ್ಣ ಅಥವಾ ಹಾಗೆ ಮಾತ್ರ ಅಲ್ಲ, ಇದೊಂದು ನಾಲೆಜ್, ಇದೊಂದು ಶೈಕ್ಷಣಿಕವಾದ ವಿಚಾರಗಳಿದೆ. ನೋಡಿ, ನಾವು ಗಮನಿಸಿ, ನಮಗೆ ಒಂದು ಸಿರಿಯ ಪಾಡ್ದನ, ಒಂದು ಸಿರಿಯ ಹುಟ್ಟು, ಬೆಳವಣಿಗೆ ಮತ್ತು ಆಲಡೆಗಳಲ್ಲಿ ನೆಲೆ ನಿಂತ ಇಡೀ ಕಥಾನಕಗಳಿದೆಯಲ್ಲ ಸಿರಿಯ, ಇದು ಬಹಳಷ್ಟು ಅಧ್ಯಯನಗಳಾಗಿ ಈಗ ನಮಗೆ ತುಂಬ ಅನೇಕ ವಿದ್ವಾಂಸರುಗಳು ಅಧ್ಯಯನ ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಉಜಿರೆಯ ಮಾಚಾರ್ ಗೋಪಾಲ್ ನಾಯ್ಕ್ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಫಿನ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ವಿದ್ವಾಂಸರುಗಳು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ನಮ್ಮ ಪ್ರಾಧ್ಯಾಪಕರುಗಳಾಗಿರುವ ಡಾಕ್ಟರ್ BA ವಿವೇಕರೈಗಳು, ಚಿನ್ನಪ್ಪಗೌಡರಂತಹ ವಿದ್ವಾಂಸರುಗಳು ಒಟ್ಟು ಸೇರಿ ಆ ಮಾಚಾರ್ ಗೋಪಾಲ್ ನಾಯ್ಕರಿಂದ ಒಂದು ಸಿರಿ ಮಹಾಕಾವ್ಯವನ್ನು 3 ತಿಂಗಳು ಸಮಯ ಕೊಟ್ಟು, ನಿಲುಗಡೆ ಎಲ್ಲ ಕೊಟ್ಟು, ವಿಶ್ರಾಂತಿ ಕೊಟ್ಟು 3 ತಿಂಗಳು ಹಾಡಿಸಿದ್ದಾರೆ. ಅಂದರೆ ಒಂದು 3 ತಿಂಗಳು ಹಾಡುವಷ್ಟು ಒಂದು ಸಿರಿ ಕಾವ್ಯಗಳಿವೆ ಅಂದರೆ ಎಷ್ಟು ವಿಸ್ತಾರವಾಗಿದೆ ಅದರ ಕಥಾನಕಗಳು ಅಂತ. ಮತ್ತು ಇಂತಹ ಒಬ್ಬ ಓದು ಅಥವಾ ಬರಹ ಬಾರದೇ ಇರುವ ಒಬ್ಬ ಹೆಬ್ಬೆಟ್ಟಿನ ಒಬ್ಬ ಮನುಷ್ಯ ಮಾಚಾರ್ ಗೋಪಾಲ್ ನಾಯ್ಕರಂತ ಒಬ್ಬ ವ್ಯಕ್ತಿ ನಿರರ್ಗಳವಾಗಿ ತನ್ನ ಕಂಠಸ್ಥವಾದಂಥ ಈ ಕಥಾನಕವನ್ನು ಅದರದ್ದೇ ಆದಂಥ ಒಂದು ಲಯದಲ್ಲಿ ನಿರರ್ಗಳವಾಗಿ ಹಾಡುತ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಆ ಸ್ಮರಣೆಯಲ್ಲಿ ಉಳಿಸುವಂತಹ ಒಂದು ರಹಸ್ಯ ಏನು? ಇವತ್ತು ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ, ಎಷ್ಟು ಪಾಠ ಮಾಡಿದರೂ ಕೂಡ ಅವರಿಗೆ ಅದನ್ನು ಅಥವಾ ಒಂದು ಶಾಲಾ ಕಾಲೇಜಿನಲ್ಲಿ ಯಾವುದೋ ಒಂದು ಭಾಷೆಯ ಪಾಠ ಮಾಡುವಾಗ ಅಲ್ಲೊಂದು ಕಾವ್ಯವನ್ನು ಎಷ್ಟು ಸೊಗಸಾಗಿ ವಿವರಿಸಿದರೂ ಕೂಡ, ಎಷ್ಟು ರಾಗವಾಗಿ ಹೇಳಿದರೂ ಕೂಡ ಅವರಿಗೆ ಇಡೀ ಒಂದು ಪದ್ಯವನ್ನು ನೆನಪಿಟ್ಟುಕೊಳ್ಳೋದು ಭಾಳ ಕಷ್ಟ ಆಗ್ತದೆ, ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಬ್ಬ ಮಾಚಾರ್ ಗೋಪಾಲ್ ನಾಯ್ಕರಂಥವರು ಒಂದು ಸಿರಿ ಕಾವ್ಯವನ್ನು ನಿರರ್ಗಳವಾಗಿ 3 ತಿಂಗಳು ಹಾಡುತ್ತಾರೆ ಅಂತ ಹೇಳಿದರೆ, ಹಾಗಾದರೆ ಅವರ ಒಂದು ತಲೆಯಲ್ಲಿ, ಅವರ ಒಂದು ಮೆದುಳಿನಲ್ಲಿ ಅದನ್ನು ಯಾವ ರೀತಿಯಾಗಿ ಅವರ ಮನೋಭೂಮಿಕೆಯಲ್ಲಿ, ಒಂದು ಮನಸ್ಸಿನ ಅನ್ನುವ ಪುಸ್ತಕದಲ್ಲಿ ಹೇಗೆ ಅದನ್ನು ದಾಖಲೀಕರಣ ಮಾಡಿದ್ದಾರೆ ಅವರು, ಅಥವಾ ಅದನ್ನು ಬೇಕು ಅಂತ ಹೇಳುವಾಗ ಅವರು ಯಾವ ರೀತಿ ಹಾಡ್ತಾರೆ ಅದನ್ನು. ಹಾಗಾದರೆ ಇದೊಂದು ಮನಃಶಾಸ್ತ್ರೀಯ ಅಥವಾ ಒಂದು ಶೈಕ್ಷಣಿಕವಾದ ಸಂಶೋಧನೆಗೂ ಕೂಡ ಒಂದು ನೆಲೆಗಟ್ಟು. ನಾವೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವಾಗೆ ನಾವು ಅದನ್ನು ಏನೋ ಒಂದು ಬಡವರದ್ದೋ ಅಥವಾ ಓದು ಬರಹ ಬಾರದೇ ಇದ್ದವರದೋ ಅಂತ ಗ್ರಹಿಸ್ತೇವೆ. ಆದರೆ ಫಿನ್ಲ್ಯಾಂಡ್ ವಿಶ್ವವಿದ್ಯಾನಿಲಯದವರು ಅದನ್ನು ಒಂದು ಕೃತಿ ರೂಪಕ್ಕೆ ತರ್ತಾರೆ. ಅದನ್ನು ದಿ ಸಿರಿ ಎಪಿಕ್ ಪರ್ಫಾರ್ಮ್ಡ್ ಬೈ ಮಾಚಾರ್ ಗೋಪಾಲ್ ನಾಯ್ಕ ಅಂತ ಒಂದು ಗ್ರಂಥ ರೂಪಕ್ಕೆ ತರ್ತಾರೆ. ಅದು ಬಹಳ ದೊಡ್ಡ ಸಂಗತಿ. ಈ ರೀತಿಯಾಗಿ ತುಳುವಿನ ಜಾನಪದವನ್ನು ನೀವು ಗಮನಿಸಿದರೆ, ಅದು ತುಳುವಿನ ಜಾನಪದ ಅಂತಲ್ಲ, ನಾನೀಗ ನನ್ನ ಅನುಭವದ ನೆಲೆಯಲ್ಲಿ ತುಳುವಿನ ಜಾನಪದದ ಬಗ್ಗೆ ಮಾತನಾಡ್ತೇವೆ. ಪ್ರತಿ ಪ್ರದೇಶದ ಜಾನಪದ ಬದುಕಿದೆಯಲ್ಲ, ಅದು ಬಹಳ ಸಮೃದ್ಧವಾದ್ದು. ಅವುಗಳು ಬಹಳ ಕೇವಲ ಹಾಡುಗಳಲ್ಲ. ಈಗ ನಮ್ಮಲ್ಲಿ ಕವಿತೆಗಳನ್ನು ಸಂಗ್ರಹಿಸಿದ್ದಾರೆ, ಬೇರೆ ಬೇರೆ ರೀತಿಯ ಓಬೇಲೆ ಮೊದಲಾದ ಕವಿತೆಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಆ ಕವಿತೆಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ ವಿದ್ವಾಂಸರುಗಳು ಅವುಗಳಲ್ಲಿ ಎಂಥ ಒಂದು ಸತ್ವ ಇದೆ ಅನ್ನೋದನ್ನು ಹೇಳಿದ್ದಾರೆ. ಈಗ ನಾವು ನಮ್ಮ ರಾವೋ ಕೊರಂಗೋ ರಾವಾರೇ ನೆಕೇನು ಜನ ಅಂತ ಅದು ಭತ್ತದ ಗದ್ದೆಯಲ್ಲಿ ಹಾಡ್ತಾ ಇದ್ದದ್ದು. ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಈಗ ಶಾಲಾ ಕಾಲೇಜಿನಲ್ಲೆಲ್ಲ ಹಾಡ್ತಾರೆ, ವೇದಿಕೆಗಳ ಹಾಡ್ತಾರೆ, ಅದು ಭಾಳ ಸಂತೋಷ. ಭತ್ತದ ಗದ್ದೆಯಲ್ಲಿ ಹಾಡ್ತಾ ಇದ್ದದ್ದು, ಅದರಲ್ಲಿ ಕೇವಲ ಅದು ಸಂತೋಷ, ಅಲ್ಲಿ ಒಂದು ರಾಗ, ಲಯ, ಹಾಡು, ಮನೋರಂಜನೆ ಎಲ್ಲವೂ ಇದೆ. ಆದರೆ ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಒಂದು ಹೆಣ್ಣಿನ ಭಾವನೆಗಳಿದೆ ನೋಡಿ. ಆ ಇಡೀ ರಾವು ಕುರುಂಗೋ ಹಾಡನ್ನು ಕೇಳಿ, ಆ ಕುರುಂಗು ಅನ್ನುವುದನ್ನು ಒಂದು ಹೆಣ್ಣಿನ ಭಾವನೆಯನ್ನು ಅದು ಸೂಚಿಸ್ತದೆ. ಅಲ್ಲಿ ಎಲ್ಲ ಹಾಡುಗಳಲ್ಲಿ ಕುರುಂಗು ಹಾರು ಹಾರು ಅಂತ ಹೇಳುತ್ತದೆ, ಪಕ್ಷಿಯನ್ನು ನೀನು ಹಾರು ಹಾರು ಅಂತ ಹೇಳುತ್ತದೆ, ಎಲ್ಲರೂ ಹೇಳುತ್ತಾರೆ. ಆದರೆ ಅದು ಹಾರುವುದಿಲ್ಲ. ಅಲ್ಲಿ ಕೊನೆಗೆ ನೀನು ಕಂಡನಿಲ್ಲಡೆ ಪೋಲ ಕೊರುಂಗು ಅಂತ ಹೇಳ್ತಾರೆ, ಗಂಡನ ಮನೆಗೆ ಹೋಗು ಕೊರುಂಗು ಅಂತ ಹೇಳ್ತಾರೆ, ಆಗ ಕೂಡ ಹಾರೋದಿಲ್ಲ. ಮೈತನಿಲ್ಲಡೆ ಪೋಲ ಕೊರುಂಗು ಅಂತ ಕೊನೆಗೆ ಹೇಳ್ತಾರೆ, ಆಗ ಕೊಕ್ಕ ಮುಟ್ಟುದು ರಾವುಂಡಲೆ ಅಂತ ಸಾಲು ಬರ್ತದೆ. ಅಂದರೆ ಗಂಡನ ಮನೆ ಬೇರೆ ಬೇರೆ ಆಭರಣಗಳನ್ನು ಕೊಡ್ತೇನೆ, ನೀನು ಹಾರು ಅಂತ ಹೇಳುವಾಗ ಹಾರಲಿಲ್ಲ, ಗಂಡನ ಮನೆಗೆ ಹೋಗು ಅಂತ ಹೇಳುವಾಗ ಹಾರಲಿಲ್ಲ, ನೀನು ಮೈದುನನ ಮಗನಿಗೆ ಹೋಗು ಅಂತ ಹೇಳುವಾಗ ಅದು ಹಾರ್ತದೆ ಅಂತ. ಇಲ್ಲಿ ಒಂದು ರೀತಿಯ ತಮಾಷೆ ಇದೆ. ಅದರ ಜೊತೆಗೆ ಒಂದು ಹೆಣ್ಣಿನ ಸ್ವಾತಂತ್ರ್ಯ ಭಾವನೆ,
ಅವಳು ಏನನ್ನ ಬಯಸ್ತಾಳೆ, ಸಮಾಜ ಏನನ್ನ ನಿರೀಕ್ಷೆ ಮಾಡುತ್ತದೆ. ಈ ರೀತಿಯ ಒಂದು ಸ್ವಾತಂತ್ರ್ಯದ ಒಂದು ಬಯಕೆಯನ್ನು ಯಾವುದನ್ನು ಮನೆಯಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲವೋ, ಹೆಣ್ಣುಮಕ್ಕಳು ಈ ರೀತಿಯ ಒಂದು ಕವಿತೆಗಳನ್ನು ಕಟ್ಟಿ ತನ್ನ ಭಾವನೆಗಳನ್ನು ಹಂಚಿಕೊಂಡದ್ದನ್ನು ಕೂಡ ನಾವು ಗಮನಿಸುವುದಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಯಾವುದೇ ಜಾನಪದದ ಬದುಕಿದೆಯಲ್ಲ, ಅದು ಕೇವಲ ಮನೋರಂಜನೆ ಅಲ್ಲ, ಕೇವಲ ಅದು ವೇದಿಕೆಯಲ್ಲಿ ಪ್ರದರ್ಶನದ ವಸ್ತು ಅಲ್ಲ, ಅದು ಕೇವಲ ಒಂದು ಸ್ಟೋರ್ ಮಾಡಿ ಇಡುವ ಅಥವಾ ಒಂದು ಯಾವುದೋ ಒಂದು ಸಂರಕ್ಷಣೆ ಮಾಡಿ ಪ್ರದರ್ಶನಕ್ಕೆ ಇಡುವ ವಸ್ತುಗಳಲ್ಲ, ಅದರ ಆಚೆಗೆ ಇದೆ ಅಂತ. ನಾವು ವರ್ತಮಾನದಲ್ಲಿ ನಿಂತು ಈ ಜಾನಪದದ ಸೊಗಡನ್ನು ಅದೇ ರೂಪದಲ್ಲಿ ಇವತ್ತು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಳ ನಿರಾಶೆಯಿಂದ ಮಾತನಾಡುವ ಅವಶ್ಯಕತೆ ಇಲ್ಲ. ಎಷ್ಟೋ ಸಲ ನಾವು ಜಾನಪದದ ಬಗ್ಗೆ ಮಾತನಾಡುವಾಗಲೆಲ್ಲ ನಾವು ಭಾಳ ನಿರಾಶೆಯಿಂದ ಮಾತಾಡ್ತೇವೆ. ಏನು ಅಂತ ಹೇಳಿದ್ರೆ ಎಲ್ಲವನ್ನು ಕಳ್ಕೊಂಡಿದ್ದೇವೆ ಅಂತ. ಹಾಗೆ ನಾವು ಎಲ್ಲವನ್ನೂ ಕಳ್ಕೊಂಡಿದ್ದೇವೆ ಅನ್ನುವ ನೋವಿನಿಂದ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನೊಂದು ಕಡೆ ಹೇಳ್ತಾ ಇದ್ದೆ, ಈಗ ನಮ್ಮಲ್ಲಿ ಮೊದಲಿನ 30, 40, 50 ವರ್ಷಗಳ ಮೊದಲು ನಮ್ಮ ಮನೆಯ ಒಳಗಡೆ ಏನೆಲ್ಲ ವಸ್ತುಗಳಿತ್ತೋ ಆ ವಸ್ತುಗಳು ಒಂದು 25ರಷ್ಟು ವಸ್ತುಗಳು ಇವತ್ತು ಮನೆಯಿಂದ ಹೊರಗಡೆ ಹೋದರೆ ಒಂದು 100ರಷ್ಟು ವಸ್ತುಗಳು ಮನೆಯ ಒಳಗಡೆ ಬಂದಿದೆ ಅಂತ. ಆದ್ದರಿಂದ ಇದು ಒಂದು ಅರ್ಥದಲ್ಲಿ ಸಂತೋಷ ಪಡಬೇಕಾದ ವಿಷಯ. ಈಗ ಮನೆಯ ಒಳಗಡೆ ಬೇರೆ ಬೇರೆ ಮೊದಲಿನ ಅಡುಗೆಯ ಬೇರೆ ಬೇರೆ ಪರಿಕರಗಳು, ಮರ ಇರ್ಬೋದು ಅಥವಾ ಬಲ್ಲ ಇರ್ಬೋದು, ಇನ್ನು ಅನೇಕ ಬಗೆಯ ಪಾತ್ರೆಗಳು ಹಿಂದಿನದ್ದು ಇವತ್ತಿಲ್ಲ. ಜಂಗ ಇರ್ಬೋದು, ಇದೆಲ್ಲ ಇವತ್ತಿಲ್ಲ. ಆದರೆ ಇದರ ಜಾಗದಲ್ಲಿ ಬೇರೆ ಬಂದಿದೆ, ಫ್ರಿಡ್ಜ್ ಬಂದಿದೆ ಅಥವಾ ಇನ್ನು ಯಾವುದೋ ಒಂದು ವಾಷಿಂಗ್ ಮಿಷಿನ್ ಬಂದಿದೆ, ಬೇರೆ ಬೇರೆ ವಸ್ತುಗಳು ಬಂದಿದೆ. ಅದರಿಂದ ನಾವು ಹಿಂದಿನದ್ದು ಎಲ್ಲವೂ ಚೆನ್ನಾಗಿತ್ತು, ಈಗ ಬಹಳ ಕಷ್ಟದಲ್ಲಿದ್ದೇವೆ ಅಂತ ನಾವು ಮಾತನಾಡಿದರೆ ಅದು ಅವಾಸ್ತವಿಕ ಮಾತಾಗ್ತದೆ. ಮತ್ತು ಈ ಯಾವ ವಸ್ತುವನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೋ ಆ ವಸ್ತುವನ್ನು ನಾವು ಅವಮಾನಿಸಿದಾಗೆ ಆಗ್ತದೆ. ಕೇವಲ ವಸ್ತುವನ್ನು ಮಾತ್ರ ಅವಮಾನಿಸಿದಾಗೆ ಆಗುವುದಿಲ್ಲ, ಆ ವಸ್ತುಗಳನ್ನು ಸಂಶೋಧನೆ ಮಾಡಿದ ಅನೇಕ ಮಂದಿ ವಿದ್ವಾಂಸರುಗಳನ್ನು ಅಥವಾ ಸಂಶೋಧಕರನ್ನು, ವಿಜ್ಞಾನಿಗಳನ್ನು ಕೂಡ ಅವಮಾನ ಮಾಡಿದಾಗೆ ಆಗ್ತದೆ. ನಾನು ಒಂದು ಕಡೆ ಇತ್ತೀಚೆಗೆ ಮಾತನಾಡುವಾಗ ಹೇಳಿದೆ, ರಾವಣನಿಗೆ 10 ತಲೆ ಆದರೆ ಇವತ್ತು ನಮ್ಮ ಮಹಿಳೆಯರಿಗೆ 10 ಕೈ ಅಂತ. ಅಂದರೆ ಏಕಕಾಲದಲ್ಲಿ ಒಂದು ಹೆಣ್ಣು ಮಗಳು ಗ್ಯಾಸ್ನಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ, ಇನ್ನೊಂದು ಕಡೆಯಲ್ಲಿ ಮಿಕ್ಸಿಯಲ್ಲಿ ಚಟ್ನಿಯನ್ನು ಕಡೀತಾ, ಇನ್ನೊಂದು ಕಡೆಯಲ್ಲಿ ಗ್ರೈಂಡರಲ್ಲಿ ಇನ್ನೇನಾದರೂ ಒಂದು ಕಡೀತಾ, ಇನ್ನೊಂದು ಕಡೆಯಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೀತಾ, ಇನ್ನೊಂದು ಕಡೆಯಲ್ಲಿ ಟ್ಯಾಪಲ್ಲಿ ತಿರುಗಿಸ್ತಾ ನೀರು ತುಂಬಿಸ್ತಾ, ಏಕಕಾಲದಲ್ಲಿ ಒಂದು ಹೆಣ್ಣು ಮಗಳು ಅಷ್ಟು ಕೆಲಸ ಮಾಡ್ತಾಳೆ. ಭಾಳ ಸಂತೋಷ ಪಡಬೇಕಾದ್ದು. ನಮ್ಮ ಭತ್ತದ ಗದ್ದೆಗಳು ಹೋಗಿವೆ ನಿಜ, ಆದರೆ ಅಲ್ಲಿ ವಾಣಿಜ್ಯ ಬೆಳೆಗಳು ಬಂದಿವೆ. ಈ ಮೂಲಕ ನಮಗೆ ಒಂದು ರೀತಿಯ ಒಂದು ಹಣದ ಶಕ್ತಿ ಬಂದಿದೆ. ಇದೆಲ್ಲವೂ ಏನೆಲ್ಲ ಪ್ರಯೋಜನ ಆಗಿದೆ ಅನ್ನುವ ಒಂದು ಅರಿವು ನಮಗಿರಬೇಕು. ಆದರೆ ಒಂದು ಗಮನಿಸಬೇಕಾದ್ದು ಏನು ಅಂದರೆ, ನಾವು ಯಾವುದನ್ನೆಲ್ಲ ಪಡ್ಕೊಂಡಿದ್ದೇವೋ ಅದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣುತ್ತದೆ. ಫ್ರಿಡ್ಜ್ ಕಣ್ಣಿಗೆ ಕಾಣ್ತದೆ, ಟಿವಿ ಫ್ರಿಡ್ಜಿಗೆ ಕಾಣ್ತದೆ, ಎಲ್ಲವೂ ಕಣ್ಣಿಗೆ ಕಾಣುತ್ತದೆ ಏನೆಲ್ಲ ಪಡ್ಕೊಂಡಿದ್ದೇವೆ ಅಂತ. ಆದರೆ ಕಳ್ಕೊಂಡದ್ದೊಂದಿದೆ, ಆ ಕಳ್ಕೊಂಡದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದು ನಾನು ಕೇವಲ ಇಲ್ಲಿ ತುಳುನಾಡಿನ ಜಾನಪದದ ಬಗ್ಗೆ ಮಾತನಾಡ್ತಾ ಇಲ್ಲ, ಜಗತ್ತಿನ ಜಾನಪದದ ಬಗ್ಗೆ ನಾನು ಗಮನಿಸಿದ್ರು ಕೂಡ, ನಾವು ಗಮನಿಸಿದ್ರು ಕೂಡ ನಾವು ಕಳ್ಕೊಂಡದ್ದು ಅದು ಯಾವುದೂ ಕಣ್ಣಿಗೆ ಕಾಣೋದಿಲ್ಲ. ಕಳ್ಕೊಂಡದ್ದು ಯಾವುದು ಅಂದರೆ ಮನುಷ್ಯನ ಸಂಬಂಧ, ಮನುಷ್ಯನ ಮಧ್ಯೆ ಇದ್ದ ಮಾತುಕತೆ, ಮನುಷ್ಯನ ಮಧ್ಯೆ ಮಾತಿನ ಮೂಲಕ ಹುಟ್ಟುತ್ತಾ ಇದ್ದಂಥ ಹಾಡು, ಹುಟ್ಟುತ್ತಾ ಇದ್ದಂಥ ಗಾದೆಗಳು, ಹುಟ್ಟುತ್ತಾ ಇದ್ದಂಥ ಇನ್ನನೇಕ ಕಥೆಗಳು, ಇದನ್ನು ನಾವು ಕಳ್ಕೊಂಡಿದ್ದೇವೆ ಅಂತ. ಇದನ್ನು ಮತ್ತೆ ನಾವು ಪಡ್ಕೊಳ್ಳುವ ಸಂಗತಿ ಹೇಗೆ? ಈಗ ಒಂದು ಭತ್ತದ ಗದ್ದೆಯ ಜಾಗದಲ್ಲಿ ಒಂದು ತೋಟ ಬಂದಾಗ, ಒಂದು ಕಟ್ಟಡ ಬಂದಾಗ ನಾವು ಬಹಳ ಸುಲಭದಲ್ಲಿ ಹಣ ಬಂತು ಅಂತ ನಾವು ಯೋಚನೆ ಮಾಡ್ತೇವೆ, ಅದು ಸತ್ಯ. ಅದರ ಜೊತೆಗೆ ಆ ಭತ್ತದ ಗದ್ದೆಯಲ್ಲಿದ್ದಂತಹ ಇಡೀ ಒಂದು ನೆರೆಮನೆಯವರು ಎಲ್ಲರೂ ಸೇರಿ ಆ ಭತ್ತದ ಗದ್ದೆಯಲ್ಲಿ ನೇಜಿ ನೆಡ್ತಾ ಇರೋದು, ನಾಟಿ ಮಾಡ್ತಾ ಇದ್ದದ್ದಿರ್ಬೋದು, ಅಲ್ಲಿ ಬರ್ತಾ ಇದ್ದಂಥ ಅನೇಕ ಕವಿತೆಗಳಿರ್ಬೋದು, ಅಥವಾ ಗದ್ದೆಯ ಉಳುಮೆ ಮಾಡುವ ಸಮಯದಲ್ಲಿ ಬರ್ತಾ ಇದ್ದಂಥ ಉರಾಲಿರ್ಬೋದು, ಅಲ್ಲಿಯ ಒಂದು ಹಸಿವು, ಅಲ್ಲಿಯ ಇರುವ ಮಾತುಕತೆ, ಅಲ್ಲಿರುವ ಒಂದು ಬಾಂಧವ್ಯ, ಪರಸ್ಪರ ಸಹಕಾರ ಅನ್ನೋದು. ನಮ್ಮಲ್ಲಿ ಸಹಕಾರ ಚಳುವಳಿಗೆ ಒಂದು ಈ ಚರಿತ್ರೆ ಇದೆ, ಆದರೆ ಅದಕ್ಕಿಂತ ದೊಡ್ಡ ಚರಿತ್ರೆ ಜಾನಪದದಲ್ಲಿದೆ. ಇಡೀ ಜನಪದರ ಬದುಕು ಅದು ಸಹಕಾರದ ಬದುಕು, ಅದು ಕೊಡುಕೊಳ್ಳುವಿಕೆಯ ಬದುಕು. ನಾವು ನಮ್ಮ ಹಿರಿಯರು ಒಂದು 50, 60, 70 ವರ್ಷ ಆದವರಲ್ಲೆಲ್ಲ ಕೇಳಿದರೆ, ಅವರ ಬಾಲ್ಯದ ದಿವಸಗಳಲ್ಲಿ ಒಂದು ಮನೆಯಲ್ಲಿ ಒಂದು ಮದುವೆ ಆದರೆ ಇಡೀ ಒಂದು ನೆರೆಮನೆ ಯಾವ ರೀತಿ ಪಾಲ್ಗೊಳ್ಳುತ್ತಾ ಇತ್ತು, ಮತ್ತು ಒಂದು ಮನೆಯಿಂದ ಮತ್ತೊಂದು ಮನೆಯ ಜಗಳಿಗೆ ಎಷ್ಟು ಮಾತುಗಳು ಹುಟ್ಟುತ್ತಾ ಇತ್ತು. ಇವತ್ತು ನಮ್ಮಲ್ಲಿ ಮನೆ ದೊಡ್ಡದಾಗಿದೆ, ಮಾತುಗಳು ಮತ್ತು ಮನುಷ್ಯರ ಸಂಖ್ಯೆ ಕಡಿಮೆ ಆಗಿದೆ. ಇದನ್ನು ನಾವು ಗಮನಿಸಬೇಕಾದ್ದು. ನಮ್ಮ ಇವತ್ತು ಗ್ರಾಮೀಣ ಭಾಗದ ಜನ
ಇವತ್ತು ಅವರೆಲ್ಲರೂ ಕೂಡ ಅದು ಒಂದು ಕೆಲಸ ಮಾಡ್ತಾ ಇರುವಾಗ ಕೆಲಸದ ಜೊತೆಗೆ ಅವರ ಒಂದು ಅಭಿವ್ಯಕ್ತಿ ಇತ್ತು. ಭತ್ತ ಗುಟ್ಟುವಾಗಿರ್ಬೋದು, ನೇಜಿ ನೆಡುವಾಗಿರ್ಬೋದು, ನಾಟಿ ಮಾಡುವಾಗಿರ್ಬೋದು, ಅಥವಾ ನೇಜಿ ತೆಗೆಯುವಾಗ ಇರ್ಬೋದು. ಈ ಎಲ್ಲ ಸಂದರ್ಭದಲ್ಲಿ ಬರೀ ಅವರು ಕೆಲಸ ಮಾಡ್ತಾ ಇರಲಿಲ್ಲ, ಕೆಲಸದ ಜೊತೆಗೆ ಅವರ ನಾಲಿಗೆಯಲ್ಲಿ ಒಂದು ಕತೆ, ಒಂದು ಹಾಡು ಹುಡ್ತಾ ಇತ್ತು. ಅದರ ಜೊತೆಗೆ ಅದರ ಮೂಲಕ ಒಂದು ಮಾನಸಿಕವಾದ ಒಂದು ಸಂತೋಷವೂ ಆಗ್ತಾ ಇತ್ತು, ದೈಹಿಕವಾದಂಥ ವ್ಯಾಯಾಮವೂ ಆಗ್ತಾ ಇತ್ತು. ಆದ್ದರಿಂದ ಅಲ್ಲಿ ದೇಹ ಮತ್ತು ಮನಸ್ಸು ಬಹಳ ನಿರಾಳ ಆಗ್ತಾ ಇತ್ತು. ನಮ್ಮಲ್ಲಿ ನೀರಿಗೆ ಏತದಲ್ಲಿ ಎಳೆತಾ ಇರುವುದನ್ನು ನಾವು ಬಾಲ್ಯದ ದಿವಸಗಳಲ್ಲಿ ಕಂಡಿದ್ದೇವೆ. ಅಂದರೆ ಅದಕ್ಕಿಂತ ದೊಡ್ಡ ವ್ಯಾಯಾಮ ಯಾವುದು ಬೇಕು? ಒಂದು ಅಕ್ಕಿಯನ್ನು ಕಡಿಯುವಂಥ ಸಮಯದಲ್ಲಿ ದೇಹಕ್ಕೆ ಸಿಗುತ್ತಾ ಇದ್ದಂಥ ಆ ವ್ಯಾಯಾಮ, ಎರಡು ಕೈಗಳಲ್ಲಿ ಭತ್ತವನ್ನು ಕುಟ್ತಾ ಇದ್ದಾಗ ಸಿಗುತ್ತಾ ಇದ್ದಂಥ ವ್ಯಾಯಾಮ, ಅಥವಾ ನಮ್ಮಲ್ಲಿ ನೀರನ್ನು ಬಾವಿಯಿಂದ ಎಳೆಯುತ್ತಾ ಇದ್ದಾಗ ಸಿಗುತ್ತಾ ಇದ್ದಂಥ ವ್ಯಾಯಾಮ. ಅಂದರೆ ದೈಹಿಕವಾಗಿಯೂ ಸಾಕಷ್ಟು ವ್ಯಾಯಾಮ ಇತ್ತು, ಮನಸ್ಸಿನಲ್ಲಿ ಕೂಡ ಮನಪೂರ್ವಕವಾಗಿ ಮಾತನಾಡಿ ಮನಸ್ಸನ್ನು ಹಗುರ ಮಾಡುವುದಕ್ಕೂ ಕೂಡ ಒಂದು ಅವಕಾಶಗಳಿತ್ತು. ಈ ದೃಷ್ಟಿಯಿಂದ ನಮ್ಮ ಪೂರ್ವಜರು, ಜನಪದರು ಅಂತ ನಾವೇನು ಕರಿತೇವೋ, ಅವರು ನಮ್ಮಷ್ಟು ಬಹಳ ಐಷಾರಾಮದಲ್ಲಿ ಬದುಕದೇ ಇದ್ರೂ ಕೂಡ ಆ ಸಣ್ಣ ಸಣ್ಣ ಮನೆಯಲ್ಲಿ ಇರುವ ಒಂದಿಷ್ಟು ಅನ್ನ ನೀರು ಕುಡಿದು ಬಹಳ ಸಂತೋಷವಾಗಿ ಬದುಕಿದ್ರು ಅಂತ. ಅದರಿಂದ ಆ ಕಳ್ಕೊಂಡ ಮೌಲ್ಯವನ್ನು ನಾವು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಜಾನಪದ ಪರಿಷತ್ತು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಅವುಗಳು ಜಾನಪದವನ್ನು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವ ಕೆಲಸದ ಜೊತೆಗೆ, ಜಾನಪದವನ್ನು ಬೇರೆ ಬೇರೆ ರೀತಿಯ ಮ್ಯೂಸಿಯಂಗಳಲ್ಲಿ ರಕ್ಷಣೆ ಮಾಡುವುದರ ಜೊತೆಗೆ, ಜಾನಪದದ ಒಂದು ಬದುಕನ್ನು, ಆ ಮೌಲ್ಯಗಳನ್ನು, ಆ ಜನಜೀವನವನ್ನು ಮತ್ತೆ ಉಳಿಸುವ ಕೆಲಸವನ್ನು ಅದು ಹೇಗೆ ಮಾಡಬಹುದು ಅನ್ನೋದನ್ನು, ಎಲ್ಲದರಲ್ಲೂ ದೊಡ್ಡ ಕೂಡ ಮೌಲ್ಯ ಇದೆ. ಮೊನ್ನೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಆಟಿ ಆಚರಣೆಗಳು ನಡೆಯಿತು. ಆಟಿ ಅಂತ ಹೇಳಿದ್ರೆ ಅದೊಂದು ಹಬ್ಬದ ರೀತಿಯಲ್ಲಿ ನಡೆಯಿತು. ಅದರಲ್ಲಿ ಎಷ್ಟು ಮೌಲ್ಯಗಳಿದೆ ನೋಡಿ. ನಮ್ಮಲ್ಲಿ ಆಹಾರ ಸಂಸ್ಕೃತಿ, ನಾವು ಇವತ್ತು ಎಂತೆಂತಹ ವೈವಿಧ್ಯಮಯವಾದಂತಹ ಆಹಾರಗಳನ್ನು, ಬಹಳ ನಾಲಿಗೆಗೆ ರುಚಿಕರವಾದ ಹೊಸ ಹೊಸ ಆಹಾರವನ್ನು ತಿನ್ಬೋದು. ಆದರೆ ಏನು ತಿಂದರೂ ಕೂಡ ನಾವು ಒಂದು ಹೊತ್ತ ಯಾವುದೋ ಒಂದು ದಿನವೋ ತಿನ್ಬೋದು. ಆದರೆ ನಿರಂತರವಾಗಿ ನಾವು ಯಾವುದನ್ನು ತಿಂತೇವೆ? ನಮ್ಮ ಪ್ರದೇಶದ ಆಹಾರವನ್ನೇ ತಿಂತೇವೆ. ನಾವು ದಕ್ಷಿಣ ಕನ್ನಡದಲ್ಲಿ ನಾವು ಅಕ್ಕಿ ಆದರೆ, ಇನ್ನೊಂದು ಯಾವುದಾದ್ರೂ ಪ್ರದೇಶದಲ್ಲಿ ರಾಗಿ ಆಗಿರ್ತದೆ, ಇನ್ನೊಂದು ಕಡೆಯಲ್ಲಿ ಯಾವುದೋ ಜೋಳ ಆಗ್ತದೆ, ಆ ಪ್ರದೇಶದನ್ನು ಬೆಳೆಸ್ತೇವೆ. ಈ ರೀತಿಯ ಒಂದು ಆಹಾರ ಕ್ರಮ ಇವತ್ತಿಗೂ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ನಾವು ಯಾರು ಕೂಡ ಬ್ರೆಡ್ ತಿಂದೇ ಬದುಕ್ತಾ ಇಲ್ಲ, ಅಥವಾ ಯಾವುದೋ ಚೈನೀಸ್ ತಿಂದೇ ಬದುಕೋದಿಲ್ಲ. ನಮ್ಮ ಆಹಾರದಲ್ಲಿ ಬದುಕ್ತಾ ಇದ್ದೇವೆ. ನಾವು ತಿನ್ನುವಂಥ ಪದಾರ್ಥ ಅದೆಲ್ಲವೂ ಕೂಡ ಒಂದು ಔಷಧಿ. ಅದೊಂದು ರೀತಿಯ ಔಷಧಿ. ಇಂತಹ ಆಹಾರದ ಬಗ್ಗೆ ನಾವು ಯೋಚನೆ ಮಾಡಿದರೆ ನಾವು ನಮ್ಮ ಪೂರ್ವಜರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆ ಅಂತ ನಾನೊಂದು ವಿಷಯನ ಹೇಳ್ತೀನಿ. ಈಗ ಉದಾಹರಣೆಗೆ, ನಮ್ಮಲ್ಲಿ ಪತ್ರೊಡೆ, ಕೆಸುವಿನ ಎಲೆಯನ್ನು ಕೊಚ್ಚಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅರೆದು ಪತ್ರೊಡೆ ಮಾಡಿದೆ. ತುಳುನಾಡಿನ ಬಹಳ ಪ್ರಮುಖವಾದ, ಅದು ಕೂಡ ಆಷಾಢದ ಸಮಯದ ಒಂದು ತಿನಿಸು. ಅಥವಾ ಇನ್ನೊಂದು ಕಾಡಿನ ಒಂದು ಕೇನೆ ಪುಂಡಿ ಅಂತ, ಕಾಡಿನ ಇದನ್ನು ಅದನ್ನು ತುಂಡು ಮಾಡಿ ಅದನ್ನು ಒಂದು ಅಕ್ಕಿಯಲ್ಲಿ ಕಡಿದು ಕೇನೆ ಪುಂಡಿ ಅಂತೆಲ್ಲ ಮಾಡಿ, ಅಥವಾ ಇನ್ನನೇಕ ಬಗೆಯ ಒಂದು ಆಹಾರ. ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ಈ ರೀತಿಯ ಆಹಾರದ ಸಂಶೋಧನೆಯನ್ನು ಯಾರು ಮಾಡಿದ್ದು? ನಾವು ಮಾಡಿದ್ದಲ್ಲ, ನಮ್ಮ ಪೂರ್ವಜರು ಮಾಡಿದರು. ಯಾಕೆ ಆ ಆಹಾರದ ಸಂಶೋಧನೆಯನ್ನು ಮಾಡಿದರು? ಯಾಕೆ ಆಹಾರದ ಸಂಶೋಧನೆ ಮಾಡಿದಂದರೆ ಹಸಿವು. ನಮಗೆ ಇವತ್ತು ಹಸಿವಿನ ಸಮಸ್ಯೆ ಇಲ್ಲ. ನಮ್ಮ ಜನರಿಗೆ ಹಸಿವನ್ನು ನೀಗಿಸಿಕೊಳ್ಳೋದು ಹೇಗೆ ಅಂತ. ಅದಕ್ಕಾಗಿ ಕಾಡಿನ ಬೇರೆ ಬೇರೆ ಯಾವುದನ್ನು ತಿಂದರೆ ಬದುಕ್ತದೆ, ಯಾವುದನ್ನು ತಿಂದರೆ ಬದುಕುವುದಿಲ್ಲ, ಇದು ಹೇಗೆ ಗೊತ್ತಾಗಬೇಕು? ಇದು ಪ್ರಯೋಗ ಮಾಡಿಯೇ ಗೊತ್ತಾಗಬೇಕಲ್ಲ. ಹಾಗಾದರೆ ನಮ್ಮ ಹಿರಿಯರು ಆಹಾರದ ಹುಡುಕಾಟದಲ್ಲಿ ಎಷ್ಟು ಪ್ರಯೋಗಗಳನ್ನು ಮಾಡಿರ್ಬೋದು, ಎಷ್ಟು ನೋವನ್ನು ಅನುಭವಿಸಿರ್ಬೋದು. ಹಸಿವಾಗ್ತದೆ ಅಂತ ಯಾವುದನ್ನು ತಿಂದು ಸತ್ತಿರ್ಬೋದು, ಆಗ ಅವರ ಅನುಭವಕ್ಕೆ ಬಂದಿರ್ಬೋದು ಇದನ್ನು ತಿನ್ನಬಾರ್ದು ಅಂತ. ಇದನ್ನು ತಿಂದರೆ ಹಸಿವು ಹೋಗ್ತದೆ ಮತ್ತು ಸಾಯುವುದಿಲ್ಲ, ಹಾಗಾದರೆ ಅಂಥದ್ದನ್ನು ಆಹಾರವಾಗಿ ಸ್ವೀಕರಿಸಿರ್ಬೋದು. ಅಥವಾ ಇನ್ನು ಯಾವುದೋ ಒಂದು ತಿಂದರೆ ಇನ್ನೇನೋ ಆಗ್ತದೆ ಅಂತ ಹೇಳುವಾಗ ಅದಕ್ಕೆ ಯಾವುದೋ ಒಂದು ಹುಳಿಯನ್ನು ಇನ್ನೊಂದನ್ನು ಹಾಕಿ ಬೇಯಿಸಿ, ಅಂದರೆ ಇದು ಒಂದು ಸಂಶೋಧನೆ. ನಾವು ಇವತ್ತು ಯಾವುದನ್ನೆಲ್ಲ ತಿಂತೇವೆಯೋ ಪದಾರ್ಥಗಳನ್ನು, ಆಹಾರಗಳನ್ನು, ಅದು ನಮ್ಮ ಹಿರಿಯರ ಸಂಶೋಧನೆ. ಮತ್ತು ಸಂಶೋಧನೆ ಮಾತ್ರ ಅಲ್ಲ, ಪ್ರಯೋಗ. ಆದ್ದರಿಂದ ಅವರು ಶಾಲಾ ಕಾಲೇಜಿಗೆ ಹೋಗದೇ ಇರುವ ವಿಜ್ಞಾನಿಗಳು, ಅದು ಅನುಭವದ ಕಾರಣದಿಂದ ಒಂದು ಹುಟ್ಟಿಕೊಂಡ ವಿಜ್ಞಾನಿಗಳು. ಇವತ್ತು ಅಣಬೆ ನಮ್ಗೆ ಗೊತ್ತಿದೆ, ಇಂಥ ಅಣಬೆಯನ್ನು ತಿಂದರೆ ಮನುಷ್ಯ ಬದುಕ್ತಾನೆ, ಇಂಥ ಅಣಬೆಯನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಈ ತಿನ್ನಬಾರದು ಅಂತ ಹೇಳಿದ್ದು ಯಾರು? ನಮ್ಮ ಹಿರಿಯರು. ಅದರಿಂದ ನಮ್ಮ ಆಹಾರದ ಒಂದು ಕ್ರಮ, ಈ ದೃಷ್ಟಿಯಿಂದ ಗಮನಿಸಿದರೆ ಹಸಿವು, ಆಹಾರದ ಕೊರತೆ ಅವರಿಗೆಲ್ಲ ಇತ್ತು. ಆದರೆ ಒಂದು ದೃಷ್ಟಿಯಲ್ಲಿ ಅವರ ಅದೃಷ್ಟವಂತರು. ಯಾಕೆ ಅಂತ ಹೇಳಿದರೆ, ಅವರಿಗೆ ಸಿಗುತ್ತಾ ಇದ್ದಂಥ ಆಹಾರ ಶುದ್ಧ ಆಹಾರ. ಇವತ್ತು ನಾವು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು
ಯಾರೇ ಆದರೂ ಕೂಡ ನಾವಿವತ್ತು ತಿನ್ನುತ್ತಾ ಇರುವಂಥ ಆಹಾರ ಶುದ್ಧ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಅಥವಾ ರಾಸಾಯನಿಕ ಮಿಶ್ರಿತ ರಾಸಾಯನಿಕ ಇಲ್ಲದೇ ಇರುವಂಥ ಒಂದು ಆಹಾರವನ್ನು ತಿಂತೇನೆ ಅಂತ ಹೇಳುವ ಧೈರ್ಯ, ಹಣ್ಣನ್ನು ತಿಂತೇವೆ, ಆಹಾರವನ್ನು ತಿಂತೇವೆ ಅನ್ನೋ ಧೈರ್ಯ ಯಾರಿಗೂ ಇಲ್ಲ. ಅಂದರೆ ಇವತ್ತು ನಮಗೆ ಆಹಾರ ಬೇಕಾದಷ್ಟು ಸಿಗ್ತದೆ, ಆದರೆ ಶುದ್ಧ ಆಹಾರ ಸಿಗ್ತದ ಅಂತ. ಆದ್ದರಿಂದ ನಾವು ಇವತ್ತು ವರ್ತಮಾನದಲ್ಲಿ ಜಾನಪದ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು ಏನಂದರೆ, ಎರಡು ಸವಾಲುಗಳನ್ನು ಮಾನವ ಲೋಕ ಎದುರಿಸ್ತಾ ಇದೆ. ಅದು ಒಂದು ಸವಾಲು ಯಾವುದು ಅಂದರೆ ಹೊಟ್ಟೆಯ ಸವಾಲು, ಮತ್ತೊಂದು ಸವಾಲು ಯಾವುದಂದರೆ ತಲೆಯ ಸವಾಲು. ಹೊಟ್ಟೆಯ ಸವಾಲು ಯಾವುದು ಅಂತ ಹೇಳಿದ್ರೆ, ಆಹಾರ ಸಿಗ್ತದೆ, ಆದರೆ ಶುದ್ಧವಾದ ಆಹಾರ ಸಿಗ್ತಾ ಇದೆಯೋ ಅನ್ನೋದು, ಶುದ್ಧವಾದ ಸಿಗ್ತದ ಅನ್ನೋದೊಂದು ಸವಾಲು. ನಾವು ತಿಂತಾ ಇರುವಂಥ ಆಹಾರ ಇವತ್ತು ಎಂತೆಂಥ ಆರೋಗ್ಯದ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಈ ಮೂಲ ಕಾರಣಗಳು ಏನು ಅನ್ನೋದನ್ನು ಕೂಡ ಎಂಥ ಸಂಶೋಧನೆ ಆದರೂ ಕೂಡ ಇಂಥದ್ದೇ ಕಾರಣ ಅಂತ ಹೇಳುವ ಧೈರ್ಯ ನಮಗೆ ಯಾರಿಗೂ ಇಲ್ಲ. ಆದರೆ ನಮ್ಮ ಆಹಾರದ ಮತ್ತು ಆರೋಗ್ಯದ ಸವಾಲಿನಲ್ಲಿ ನಾವಿದ್ದೇವೆ. ನಾವು ಅದೇ ರೀತಿ ಮನಸ್ಸಿಗೆ ಬರುವ ವಿಚಾರ, ನಮ್ಮ ಹಿರಿಯರು ಅವರು ಮುಖತುಂಬ ನಗು, ಮುಖತುಂಬ ಮಾತು, ತಲೆಯನ್ನು ಹಗುರ ಮಾಡಿಕೊಳ್ತಾ ಇದ್ರು. ನಾವಿವತ್ತು ಬೇರೆ ಬೇರೆ ರೀತಿಯ ಸ್ವಾರ್ಥಪರ ವ್ಯವಸ್ಥೆಗಳು ಅಥವಾ ಸೋಷಿಯಲ್ ಮೀಡಿಯಾಗಳು, ಬೇರೆ ಬೇರೆ ಸಂಗತಿಗಳ ಮೂಲಕ ನಮ್ಮ ಮನಸ್ಸನ್ನು ಏನು ಮಾಡಿದ್ದೇವೆ ಅಂತೇಳಿದ್ರೆ, ಅದನ್ನು ಒಂದು ರೀತಿಯಲ್ಲಿ ವಿಷಮಯಗೊಳಿಸಿದ್ದೇವೆ. ಎಲ್ಲ ಬಗೆಯ ಕೆಡುಕುಗಳನ್ನು ಕೂಡ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಇಂತಹ ಎರಡು ಸವಾಲುಗಳನ್ನು ಹೇಗೆ ನಾವು ಎದುರಿಸಬಹುದು ಅನ್ನುವ ಒಂದು ಚಿಂತನೆಯೂ ಕೂಡ ಜಾನಪದ ದಿನಾಚರಣೆಯಲ್ಲಿ ಆಗಬೇಕಾಗಿದೆ ಅಂತ. ನಮ್ಮ ಶರೀರದಲ್ಲಿ ಯಾವುದು ಅನಪೇಕ್ಷಿತವಾದಿದೆಯೋ ಅದನ್ನು ತೆಗಿಬೇಕು ಅಂತ ಶರೀರ ಬಯಸ್ತದೆ. ಅದರ ಗುಣವೇ ಹಾಗೆ. ಕಾಲಿಗೆ ಒಂದು ಮುಳ್ಳು ತಾಗಿದರೆ ಆ ಮುಳ್ಳೊಮ್ಮೆ ತೆಗೆಯದೆ ನಮಗೆ ಸಮಾಧಾನ ಇಲ್ಲ. ಅದೊಂದು ಕಿವಿಗೆ ಯಾವುದೋ ಒಂದು ಸೊಳ್ಳೆಯೋ ಯಾವುದೋ ಹೋಗಿದೆ, ಇರುವೆಯೋ ಹೋಗಿದೆ ಅಂದರೆ ಆ ಇರುವೆ ಹೊರಗಡೆ ಹೋಗದೆ ನಮಗೆ ನಮ್ಮ ಶರೀರಕ್ಕೆ ಸಮಾಧಾನ ಇಲ್ಲ. ಅದೇ ರೀತಿ ನಮ್ಮ ಮನಸ್ಸಿಗೆ ಕೂಡ ನಾವು ಯಾವುದೆಲ್ಲ ನಮ್ಮ ಮನಸ್ಸನ್ನು ನಮ್ಮ ನೆಮ್ಮದಿಯನ್ನು ಕೆಡಿಸುವಂಥದ್ದು ಇದೆಯೋ ಅದೆಲ್ಲವುಗಳನ್ನು ಡಿಲೀಟ್ ಮಾಡ್ತಾ ಯಾವುದು ನಮಗೆ ಪ್ರೀತಿಯ ವಿಷಯ, ಯಾವುದು ನಮಗೆ ಸಂತಸದ ವಿಷಯ, ಯಾವುದು ನಮಗೆ ಆನಂದದಾಯಕವಾದಂಥ ವಿಷಯ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಬದುಕು ನಾವೆಲ್ಲರೂ ಕೂಡ ಒಂದು ಬಾಂಧವ್ಯದಿಂದ, ಸಾಮರಸ್ಯದಿಂದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಇಂತಹ ಒಂದು ಒಳ್ಳೆಯ ಬದುಕಿಗೆ ನಾವು ಮತ್ತೆ ಪ್ರೇರಣೆಯಾಗಿ ಪಡ್ಕೊಳ್ಬೇಕಾದ್ದು ಅದು ನಮ್ಮ ಜನಪದರ ಬದುಕನ್ನು ನಾವು ಮತ್ತೆ ಹಿಂದೆ ತಿರುಗಿ ನೋಡಿ ಮುಂದಿನ ಬದುಕಿಗೆ ಹೆಜ್ಜೆ ಇಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.